ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇವತ್ತು ನಾನು ಕಟ್ಟರ್ ಯೂಸ್ ಮಾಡಿಬಿಟ್ಟು ಯಾವ ಥರ ಬೆಲ್ಲವನ್ನು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಏಕೆಂದರೆ ನೀವೆಲ್ಲ ಕತ್ತರಿ ಅಥವಾ ಚಾಕುಯಿಂದ ಕಟ್ ಮಾಡ್ತಾ ಇರ್ತೀರ. ಸೊ ಹಂಗಾಗಿ ನಿಮಗೆ ಬೆಲ್ಲ ಯಾವ ಥರ ಕಟ್ ಮಾಡ್ಬೋದು ಅಂತ ಈಸಿ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಈ ಸಲ ಆಲ್ರೆಡಿ ನೀವು ಬೆಲ್ಲನ ಕಟ್ ಮಾಡಿ ಹಾಗಿದ್ರೆ ನೆಕ್ಸ್ಟ್ ಹಬ್ಬಕ್ಕಾದ್ರೆ ಯೂಸ್ ಆಗ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಬೆಲ್ಲನ ಕಟ್ಟರಿಂದ ಯಾವ ಥರ ಕಟ್ ಮಾಡ್ಬೋದು, ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಇವಾಗ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಬೆಲ್ಲನ ದಪ್ಪು ಬೆಲ್ಲ ತೊಗೊಂಡು ಅದನ್ನು ಈ ಥರ ದಪ್ಪದಾಗಿ ಈ ಥರ ಕಟ್ ಮಾಡಿಬಿಟ್ಟು ಅಂದರೆ ಕೈಯಲ್ಲೇ ಮುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ಟರ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ಸಣ್ಣ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾನು ನೋಡಿ ಆಗಲೇ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಯಾವ ಥರ ಕಟ್ ಮಾಡೋದು ಅಂತ. ಅಷ್ಟು ಚಿಕ್ಕ ನೀವು ಎಷ್ಟು ಚಿಕ್ಕ ಬೇಕೋ ಅಷ್ಟು ಚಿಕ್ಕಕ್ಕೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಈ ಕಟ್ಟರ್ ನಿಮಗೆ ಈ ಬ್ಲೌಸ್ ಐಟಮ್ಸ್ ಸಿಗುತ್ತಲ್ವ, ಆ ಅಂಗಡಿಗಳಲ್ಲಿ ಸಿಗುತ್ತೆ. ಅಂದರೆ ಉಕ್ಸು ಎಲ್ಲ ಉಕ್ಸ್ ಎಲ್ಲ ಸಿಗುತ್ತಲ್ವ, ದಾರ ಉಕ್ಸು ಎಲ್ಲ ಆ ಅಂಗಡಿನಲ್ಲಿ ಈಸಿಯಾಗಿ ಸಿಗುತ್ತೆ. ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಅನ್ಕೋತೀನಿ ಇದು. ಅದನ್ನು ಕಟ್ಟರ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದೇನು ಒಂದು 25 ರೂಪೀಸ್ ಆಗುತ್ತೆ ಅಷ್ಟೇ. ಬಟ್ ಈಸಿಯಾಗಿ ಬೆಲ್ಲನ ಕಟ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ. ಅದ್ರ ತುದಿ ತುಂಬ ಶಾರ್ಪ್ ಇರುತ್ತೆ, ಹಾಗಾಗಿ ನಮಗೆ ಕಷ್ಟ ಅನಿಸೋದೇ ಇಲ್ಲ ಬೆಲ್ಲ ಕಟ್ ಮಾಡೋದಕ್ಕೆ, ತುಂಬ ಈಸಿ ಆಗುತ್ತೆ. ಜೊತೆಗೆ ನಾವು ಕತ್ರಿನಲ್ಲೆಲ್ಲ ಕಟ್ ಮಾಡಬೇಕಾದ್ರೆ ಬೆರಳಿಗೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ, ಬೆರಳಲ್ಲಿ ಗುಳ್ಳೆ ಬಂದ್ಬಿಟ್ಟಿರುತ್ತೆ. ಆ ಕತ್ರಿನ ಹೋಲ್ಡ್ ಮಾಡಿರ್ತೀವಲ್ವ, ಅಲ್ಲಿ ಎರಡೂ ಬೆರಳುಗಳಲ್ಲೂ ಗುಳ್ಳೆಗಳಾಗ್ಬಿಟ್ಟಿರುತ್ತೆ. ಸೊ ಕತ್ರಿನಲ್ಲಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಚಾಕುನಲ್ಲಿ ಕಟ್ ಮಾಡೋಕ್ಕಂತೂ ತುಂಬಾ ಕಷ್ಟ, ಮತ್ತು ಪೌಡ್ರ್ ತುಂಬ ಬರುತ್ತೆ. ಚಾಕು ಮತ್ತು ಕತ್ರಿನಲ್ಲಿ ಕಟ್ ಮಾಡಬೇಕಾದ್ರೆ ಪೌಡ್ರ್ ತುಂಬ ಉದುರುತ್ತೆ. ಈ ಥರ ಕಟ್ ಮಾಡೋದ್ರಿಂದ ತುಂಬ ಪೌಡ್ರ್ ಬರಲ್ಲ ಮತ್ತು ಈಸಿ ಅನಿಸುತ್ತೆ. ನಮಗೆ ಬೆಲ್ಲ ಕಟ್ ಮಾಡೋದಕ್ಕೆ ಕಷ್ಟವೂ ಆಗಲ್ಲ. ಎಷ್ಟು ಬೆಲ್ಲ ಬೇಕಾದರೂ ಆರಾಮ್ಸೆ ಈ ಥರ ಕಟ್ ಮಾಡ್ಬೋದು. ನಾನು ಯಾವಾಗಲೂ ಇದೇ ಥರ ಬೆಲ್ಲ ಕಟ್ ಮಾಡೋದು. ಸೊ ನನಗೆ ಒಂದು ಸಲಿಗೆ ನಾನು ಕಟ್ ಮಾಡಿಬಿಡ್ತೀನಿ ಎಲ್ಲ ಬೆಲ್ಲನೂ. 2 ದಿನ 3 ದಿನ ಆ ಥರ ಎಲ್ಲ ಕಟ್ ಮಾಡಲ್ಲ. ಒಂದು ಸಲ ಬೆಲ್ಲ ಕಟ್ ಮಾಡೋಕೆ ಇಟ್ಕೊಂಡ್ರೆ ನನಗದೇನು ಪೇಯ್ನ್ ಏನೋ ಆಗೋದಿಲ್ವಲ್ಲ, ಈಸಿಯಾಗಿ ಕಟ್ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ನಾನು ಆರಾಮ್ಸೆ ಒಂದು 2 ಅವರ್ ಕೂತ್ಕೊಂಡ್ರೆ ಸಾಕು, ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿರ್ತೀನಿ. ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ, ಇಷ್ಟು ಬೆಲ್ಲ ಎಲ್ಲ ನಾನು ಎಷ್ಟು ಬೇಗ ಕಟ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲಿ ನೋಡಿ, ಇಲ್ಲಿ ಇಷ್ಟು ದಪ್ಪ ಬೆಲ್ಲ ಬೇಕಾದ್ರೆ ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಆಮೇಲೆ ಇದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ರೆ ಆಯಿತು. ಇದು ರಿಟರ್ನ್ ವಾಪಸ್ ಇಲ್ಲಿ ನೋಡಿ, ನಾವು ಈ ಥರ ಪ್ರೆಸ್ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ. ಸೊ ಹಂಗಾಗಿ ನಮಗೇನು ಕೈಯೆಲ್ಲ ನೋವು ಬರಲ್ಲ, ಬೆರಳೆಲ್ಲ ಪೇಯ್ನ್ ಆಗಲ್ಲ. ತುಂಬ ಆರಾಮ್ಸೆ ಇದನ್ನು ಬೆಲ್ಲ ಕಟ್ ಮಾಡ್ಬೋದು. ನೀವು ಬೆಲ್ಲ ಕಟ್ ಮಾಡೋದಕ್ಕೆ ಈ ಥರದನ್ನ ಯೂಸ್ ಮಾಡಿ ನೋಡಿ ಎಷ್ಟು ಸುಲಭ ಆಗುತ್ತೆ ಅಂತ. ಚಾಕುನಲ್ಲಿ ಮತ್ತು ಕತ್ರಿನಲ್ಲಿ ಕಟ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಬಟ್ ಇದರಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು. ಕಟ್ಟರ್ ಅಂತ ಇದ್ರ ಹೆಸರು. ಫ್ರೆಂಡ್ಸ್, ಆಚೆ ಎಷ್ಟೊಂದು ಮೋಡ ಇದೆ ಅಂದರೆ ಬಿಸಿಲೇ ಇಲ್ಲ. ಆಗಲೇ ಬಿಸಿಲು ಬಂದೆ ತುಂಬ ದಿನ ಆಯಿತು. ಸೊ ತುಂಬ ಮೋಡ ಇದೆ. ಕೊಬ್ಬರಿ ಮತ್ತು ಬೆಲ್ಲ ಏನು ಒಣಗಿಸೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಕೊಬ್ಬರಿನ ಒಳಗಡೆನೇ ಒಣಗಿಸಿದ್ದೀನಿ. ಫಸ್ಟು ಬನ್ನಿ ಫ್ರೆಂಡ್ಸ್, ಹೊರಗಡೆ ಎಷ್ಟು ಮೋಡ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಮೋಡ ಇದೆ ನೋಡಿ ಫ್ರೆಂಡ್ಸ್. ಹೊರಗಡೆ ಎಷ್ಟೊಂದು ಮೋಡ ಇದೆ ಅಂತ, ತುಂಬ ಕತ್ಲೆ ಥರ ಅನ್ನಿಸ್ತಾ ಇದೆ. ಒಳಗಡೆ ಅಂತೂ ಬೆಳಕೆ ಇಲ್ಲ, ಅಷ್ಟು ಕತ್ಲೆ ಥರ ಅನ್ನಿಸ್ತಾ ಇದೆ. ಏನು ಇವಾಗಲೇ ಮಳೆ ಬಂದ್ಬಿಡುತ್ತೇನೋ ಅನ್ನೋ ಅಷ್ಟು ಮೋಡ ಇದೆ. ಸೊ ಹಾಗಾಗಿ ಕೊಬ್ಬರಿ ಬೆಲ್ಲ ಎಲ್ಲ ಆಚೆ ಒಣಗಿಸೋಕ್ಕಾಗ್ತಾಯಿಲ್ಲ. ಅದು ಅಲ್ಲದೆ ಕೋತಿಗಳ ಕಾಟ ಬೇರೆ. ಸೊ ಹಾಗಾಗಿ ನಾನು ಹೊರಗಡೆ ಹಾಕೇ ಇಲ್ಲ. ಫ್ರೆಂಡ್ಸ್, ಹೊರಗಡೆ ತುಂಬ ಮೋಡ ಇರೋದ್ರಿಂದ ನಾನು ಕೊಬ್ಬರಿಯನ್ನು ಮನೆ ಒಳಗಡೆನೇ ಒಣಗಕ್ಕೆ ಹಾಕಿದ್ದೀನಿ. ಯಾವ ಥರ ಒಣಗಕ್ಕೆ ಹಾಕಿದ್ದೀನಿ, ಏನು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಫ್ರೆಂಡ್ಸ್, ಆಚೆ ಬಿಸಿಲಿಲ್ದೇ ಇರೋದ್ರಿಂದ ನಾನು ಕೊಬ್ಬರಿ ಎಲ್ಲ ಇಲ್ಲೇ ಒಣಗಾಕೊಂಡಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಪೇಪರ್ ಹಾಕ್ಬಿಟ್ಟು ಪೇಪರ್ ಮೇಲೆ ಹಾಕಿದ್ದೀನಿ. ಪೇಪರ್ ಮೇಲೆ ಕೊಬ್ಬರಿನ ಹಾಕಿರೋ ರೀಸನ್ ಏನಂದರೆ, ಇವಾಗ ಒಣಗೋದಕ್ಕೆ ಬಿಸಿಲಿಲ್ದೇ ಇರೋದ್ರಿಂದ ಪೇಪರ್ ಮೇಲೆ ಕೊಬ್ಬರಿ ಹಾಕೋದ್ರಿಂದ ಎಣ್ಣೆ ಎಲ್ಲ ಪೇಪರ್ ಹೀರ್ಕೊಳ್ಳುತ್ತೆ. ಸೊ ಬೇಗ ಡ್ರೈ ಆಗುತ್ತೆ.
ಮತ್ತು ಸ್ಮೆಲ್ ಬರಲ್ಲ, ಚುಂಗ್ ಬರಲ್ಲ. ಸೊ ಹಂಗಾಗಿ ನಾನು ಪೇಪರ್ ಮೇಲೆ ಒಣಗಾಕಿದ್ದೀನಿ ಕೊಬ್ಬರಿನ. ಬೆಲ್ಲ ಹಾಗೆ ತಟ್ಟೆನಲ್ಲಿಟ್ಟಿದ್ದೀನಿ. ಒಂದು ದಿನ ಒಣಗಿಸಿದ್ದೆ ಬೆಲ್ಲನ, ಬಟ್ ಬಿಸಿಲಿಲ್ದೇ ಇರೋದ್ರಿಂದ ಇವಾಗ ಹಾಗೆ ತಟ್ಟೆನಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ನಾನು ಕಟ್ಟರಲ್ಲಿ ತೋರಿಸಿದ್ನಲ್ಲ, ಆ ಥರ ಕಟ್ಟರಲ್ಲಿ ಕಟ್ ಮಾಡೋದ್ರಿಂದ ಪೌಡ್ರ್ ಬರಲ್ಲ. ನಾನು ನೋಡಿ ಅದು ಈ ಬೆಲ್ಲದಲ್ಲಿ ನಾನು ಯಾವ ಪೌಡ್ರ್ ತೆಗೆದಿಲ್ಲ, ಏನಿಲ್ಲ, ಹೇಗೆ ಕಟ್ ಮಾಡಿದ್ದೆ ಹಾಗೆ ಇಟ್ಟಿದ್ದೀನಿ. ಕೊಬ್ಬರಿನ ಪೇಪರ್ ಮೇಲೆ ಒಣಗಾಕೋದ್ರಿಂದ ಆಯಿಲ್ ಕಂಟೆಂಟ್ನ ಸ್ವಲ್ಪ ಹೀರುತ್ತೆ. ಸೊ ನಾವು ಬಿಸಿಲಲ್ಲಿ ಒಣಗಾಕೋ ಉದ್ದೇಶನೂ ಅದೇನೆ, ಆಯಿಲ್ ಕಂಟೆಂಟ್ ಕಡಿಮೆ ಆಗಲಿ, ಡ್ರೈ ಆಗಲಿ ಅಂತ ಹೇಳಿ. ಆವಾಗ ಚುಂಗ್ ಬರಲ್ಲ, ಸ್ಮೆಲ್ ಬರಲ್ಲ ಅದು ಅಂತ. ಸೊ ಮೇಲಿರೋ ಅಂಥ ಆಯಿಲ್ ಕಂಟೆಂಟ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಪೇಪರ್ ಮೇಲೆ ಒಣಗಾಕೋದ್ರಿಂದ, ಬೇಗ ಸ್ವಲ್ಪ ಡ್ರೈ ಆಗುತ್ತೆ. ನೀವೇನಾದರೂ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಪ್ಪಾಯ ಎಷ್ಟು ದಪ್ಪ ಇದೆ, ಸೊ ಸಖತ್ ದಪ್ಪ ಇದೆ. ಇದನ್ನು ಇವಾಗ ಕಟ್ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಚಿನ್ನಮ್ಮ ಪ್ಲೇಟ್ ತಗೋಬರ. ನನ್ನ ಮಗಳು ಪ್ಲೇಟ್ ತಗೊಬಂದು ಇಟ್ಕೊಂಡಿದ್ರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಇಷ್ಟವರೆಗೂ ಬಂದುಬಿಟ್ಟು ಪಪ್ಪಿ ಕೊಟ್ಲು, ಹಣ್ಣು ಕೊಡೋಕೆ ಅಂತ ಕೊಡಲಿಲ್ಲ. ನಾನು ಪ್ಲೇಟ್ನ ಎತ್ತಕೊಂಡು ಹೊರಟೋಗಿದ್ದಾಳೆ. ತಗೋಬಮ್ಮ, ಕೊಡ್ತೀನಿ, ತೊಗೊಂಡು ನೋಡಿ. ಸ್ವಲ್ಪ ಎರ್ದಿದ್ದೀನಿ, ಮಿಕ್ಕಿರೋಕ್ಕೆ ಪ್ಲೇಟ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ನನ್ನ ಮಗಳು. ತಗೊಂಬರಲ್ಲ ಕೊಡಿ. ಹಾಗೆ ಫ್ರೆಂಡ್ಸ್, ಇದನ್ನು ಕಟ್ ಮಾಡ್ತಾ ಈ ಸಿಪ್ಪೆ ಎಲ್ಲ ತೆಗಿತಾ ಇದರಲ್ಲಿ ಏನೇನು ವಿಟಮಿನ್ ಇದೆ, ಇದೇನಕ್ಕೆಲ್ಲ ಯೂಸ್ ಆಗುತ್ತೆ, ಪಪ್ಪಾಯ ತಿನ್ನೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ ಅನ್ನೋದನ್ನು ತಿಳ್ಕೊಳ್ತಾ ಈ ಕೆಲಸ ಮಾಡೋಕ್ಕೆ. ಫ್ರೆಂಡ್ಸ್, ಈ ಪಪ್ಪಾಯನಲ್ಲಿ ತುಂಬ ವಿಟಮಿನ್ಸು ಹಾಗೆ ತುಂಬ ಅನುಕೂಲತೆಗಳಿದೆ. ಈ ಪಪ್ಪಾಯನ ಯೂಸ್ ಮಾಡೋದ್ರಿಂದ ಎಷ್ಟು ಆರೋಗ್ಯವಾಗಿರ್ಬೋದು ಅಂತ ತಿಳ್ಕೊಂಡ್ರೆ ನೀವು ಕೂಡ ದಿನನಿತ್ಯ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ದಿನ ಈ ಪಪ್ಪಾಯದ ಒಂದು ತುಂಡನ್ನು ತಿಂದರೆ ಸಾಕು, ನಾವು ತುಂಬ ಆರೋಗ್ಯವಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ನಿವಾರಣೆಗೆ ಈ ಪಪ್ಪಾಯನ ತುಂಬ ಬಳಸ್ತಾರೆ. ಸೊ ಯಾಕೆಂದರೆ ಡೆಂಗ್ಯೂ ಆದಂಥ ಟೈಮಲ್ಲಿ ವೈಟ್ ಪ್ಲಾಟೆಲೆಟ್ಸ್ ತುಂಬ ಕಡಿಮೆ ಆಗಿರುತ್ತೆ. ಆ ವೈಟ್ ಪ್ಲಾಟೆಲೆಟ್ಸ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪಪ್ಪಾಯನ ಹಾಗೆ ಅದ್ರ ಎಲೆಯನ್ನು, ಪಪ್ಪಾಯ ಎಲೆಯನ್ನು ಕೂಡ ಯೂಸ್ ಮಾಡ್ತಾರೆ. ಇದನ್ನು ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಇಂಥ ಒಂದು ಪಪ್ಪಾಯನಲ್ಲಿ ಏನೆಲ್ಲ ವಿಟಮಿನ್ ಇದೆ ಅಂತ ತಿಳ್ಕೊಳ್ಳೋದಾದರೆ ಮಿನರಲ್ಸ್, ಪ್ರೋಟೀನ್, ಮೆಗ್ನೀಷಿಯಮ್, ಮ್ಯಾಂಗನೀಸ್, ಕ್ಯಾಲ್ಶಿಯಮ್, ಐರನ್, ಪೊಟ್ಯಾಷಿಯಮ್, ಕಾಪರ್, ಫಾಸ್ಫರಸ್, ವಿಟಮಿನ್ B1, B2, B3, B5, B9 ಹಾಗೆ ಬಿ ಕಾಂಪ್ಲೆಕ್ಸು, ಜೊತೆಗೆ ವಿಟಮಿನ್ ಎ, ಕೆ, ಇ, ಸಿ. ಸೊ ಇಷ್ಟೆಲ್ಲ ವಿಟಮಿನನ್ನು ಇದು ಒಳಗೊಂಡಿದೆ. ಇದನ್ನು ತಿನ್ನೋದ್ರಿಂದ ನಮಗೇನೆಲ್ಲ ಉಪಯೋಗ ಆಗುತ್ತಪ್ಪ ಅಂದರೆ ಜೀರ್ಣಕ್ರಿಯೆ ತುಂಬ ಸರಾಗವಾಗುತ್ತೆ. ಯಾಕೆಂದರೆ ಇದರಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಕ್ರಿಯೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ, ಮತ್ತು ನಾವು ತಿಂದಂಥ ಬೇರೆ ಆಹಾರವನ್ನು ಕೂಡ ತುಂಬ ಬೇಗ ಜೀರ್ಣಕ್ರಿಯೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಕರಳನ್ನು ಆರೋಗ್ಯವಾಗಿಟ್ಟುಕೊಳ್ಳಬಹುದು, ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ, ಹೃದಯ ಸಂಬಂಧಿತ ಕಾಯಿಲೆಯನ್ನು ತಡೆಗಟ್ಟುತ್ತೆ, ಹಾಗೆ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಮುಖದ ಕಾಂತಿಯನ್ನು, ಹೊಳಪನ್ನು ಹೆಚ್ಚಿಸುತ್ತೆ. ಮುಖದ ಮೇಲೆ ಯಾವುದೇ ಗುಳ್ಳೆಗಳಿದ್ರು, ಮೊಡವೆ ಕಲೆಗಳಿದ್ರು, ಹಾಗೆ ಸನ್ಟ್ಯಾನ್, ಸನ್ ಬರ್ನ್ಸ್ ಈ ಥರ ಯಾವುದೇ ಒಂದು ಕಲೆಗಳಿದ್ರು ಅದನ್ನು ನಿವಾರಣೆ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ. ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಪಪ್ಪಾಯ ಕಾಯನ್ನು ತಿನ್ನೋದ್ರಿಂದ ಹೊಟ್ಟೆ ನೋವು ನಿವಾರಣೆ ಆಗುತ್ತೆ. ಹಾಗೆ ಹೊಟ್ಟೆ ಒಳಗಡೆ ಇರೋವಂಥ ಜಂತು ಹುಳುವಿನ ಸಮಸ್ಯೆಯಿಂದ ಕೂಡ ನಾವು ಪಾರಾಗಬಹುದು. ಸೊ ಫ್ರೆಂಡ್ಸ್, ಈ ಪಪ್ಪಾಯಿನಲ್ಲಿ ಇಷ್ಟೆಲ್ಲ ಉಪಯೋಗ ಇದೆ ಅಂದರೆ ನಾವು ಯಾಕೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಈ ಪಪ್ಪಾಯವನ್ನು ಬಳಸ್ಕೋಬಾರ್ದು? ಫ್ರೆಂಡ್ಸ್, ಕಂಕ್ಲಲ್ಲಿ ಮಗ ಹಿಡ್ಕೊಂಡು ಊರೆಲ್ಲ ಹೊಡ್ಕೋದು ಅಂತಾರೆ ಅಲ್ವಾ. ಸೊ ಇವತ್ತು ನನ್ಗೆ ಹಂಗೆ ಆಯಿತು. ಕಂಕ್ಲಲ್ಲಿ ಮಗು ಹಿಡ್ಕೊಂಡು ಊರೆಲ್ಲ ಹೊಡ್ಕೊಂಬಂದಿದ್ದ ಥರ ಅನ್ನಿಸ್ತು ನನಗೆ. ಯಾಕೆ ಹಾಗೆ ಅನ್ನಿಸ್ತು ಅಂತಂದರೆ ನನಗೆ ಕೊಬ್ಬರಿ ಇರಲಿಲ್ಲ. ಕೊಬ್ಬರಿ ಹೆಚ್ಚಬೇಕಾದ್ರೆ ಒಳಗಡೆ ಕೆಲವೊಂದು ಕೌಟ ಆಗೋಗ್ಬಿಟ್ಟಿತ್ತು, ಇನ್ನು ಕೆಲವೊಂದು ಕೊಬ್ಬರಿ ಸ್ವಲ್ಪ ಎಲ್ಲೋ ಇಷ್ಟು ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ಕೊಬ್ಬರಿ ಹೆಚ್ಚೋದಕ್ಕೆ ಕೊಬ್ಬರಿಗಳೇ ಇರಲಿಲ್ಲ. ಇನ್ನು ಸಣ್ಣ ಸಣ್ಣದೊಂದು 4-5 ಕೊಬ್ಬರಿ ಇತ್ತು. ಸೊ ನನಗೆ ಕೊಬ್ಬರಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಬ್ಬ ಕೊಬ್ಬರಿ ಇಲ್ದಂಗೆ ಆಗ್ಬಿಡ್ತಲ್ಲ
ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ನೋಡ್ಕೊಂಡಿರ್ಲಿಲ್ಲ. ಸೊ ಕೊಬ್ಬರಿ ಇದೆಯೋ ಇಲ್ಲವೋ ಅಂತ ನೋಡ್ಕೊಂಡಿರಲಿಲ್ಲ. ಮೇಲೆ ಹಾಕಿದೀವಲ್ಲ ಕೊಬ್ಬರಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ನಮ್ಮನೆ ಹತ್ರ ತೆಗೆಸ್ಬಿಟ್ಟು ನೋಡಿದ್ರೆ ಕೊಬ್ಬರಿ ಇದ್ದಿದೆ ಸ್ವಲ್ಪ, ಅದು ಸಣ್ಣ ಸಣ್ಣದು. ಸೊ ಏನು ಮಾಡೋದು ಅವಾಗ ಅಂತ ಹೇಳಿ ನಮ್ಮನೆಯವ್ರ ಫ್ರೆಂಡಿಗೆ ಕೇಳಿದ್ವಿ. ಹಾಗೆ ಅಮ್ಮನ ಮನೆಗೆ ಮುಂಚೆನೇ ಹೇಳಿದ್ರೆ ಅವ್ರು ಕೊಟ್ಟು ಕಳ್ಸೋರು, ಅದನ್ನೂ ಮಾಡಲಿಲ್ಲ ನಾನು. ಅದಕ್ಕೂ ಲೇಟಾಗಿ ಹೋಗಿತ್ತು. ಸೊ ಅಲ್ಲಿಂದ ತೊಗೊಂಬರೋರು ಯಾರೂ ಇರಲಿಲ್ಲ. ನಾವು ಮೊನ್ನೆ ತಾನೇ ಇವತ್ತು ಮಂಗಳವಾರ. ಸೊ ನಾವು ಭಾನುವಾರ ನೈಟ್ ಹೆಚ್ಚಿದಿತ್ತು. ಸೊ ಹಂಗಾಗ್ಬಿಟ್ಟು ನಮಗೆ ಅದನ್ನು ತರಿಸ್ಕೊಡೋದಕ್ಕೂ ನಮಗೆ ಟೈಮ್ ಇರಲಿಲ್ಲ. ಹೆಂಗೆ ಮಾಡೋದು, ಕೊಬ್ಬರಿನೇ ಇಲ್ದಂಗೆ ಆಗ್ಬಿಡ್ತಲ್ಲ ಈ ಸಲ. ಬ್ರೋ ಹೆಂಗೋ ಈ ಕಡಲೆ ಬೀಜ ಕಡಲೆ ಅದನ್ನೆಲ್ಲ ಹಾಕ್ತಿರಲ್ವ, ಅದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರಾಯ್ತು ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ನಾನು ನಮ್ಮ ಮನೆಯವರು ಮಾತಾಡ್ತಾ ಕೊಬ್ಬರಿ ಇಲ್ವಲ್ಲ, ಏನು ಮಾಡೋದು ಮತ್ತು ಕಾಳು ಎಣ್ಗಾಳು ಮಾಡಬೇಕಾಗಿತ್ತಲ್ಲ, ಅದಕ್ಕೂ ಸ್ವಲ್ಪ ಕೊಬ್ಬರಿ ಪೀಸಸ್ ಬೇಕಾಗಿತ್ತಲ್ವ. ಕೊಬ್ಬರಿ ಪೀಸಸ್ ಇಲ್ವಲ್ಲ ಅಂತ ಹಿಂಗೆ ಯೋಚನೆ ಮಾಡಬೇಕಾದ್ರೆ ಅವಾಗ ನನಗೆ ಫ್ಲ್ಯಾಶ್ ಆಯಿತು. ನಾನು ಏನು ಮಾಡಿದ್ದೀನಿ ನಾನು ನಮ್ಮ ಮನೆಯವರು ಅಂದರೆ, ಈಗ ಒಂದು ಮಂತ್ ಹಿಂದೆ ನಾವು ಕೊಬ್ಬರಿ ಹೊಡೆದ್ವಿ. ಕೊಬ್ಬರಿ ಹೊಡೆದಾಗ ಕೊಬ್ಬರಿ ಇರಲಿ ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಏನಕ್ಕಾದ್ರೂ ಅಂತ ಹೇಳಿ ನೋಡಿ ಇಲ್ಲಿ ಎಷ್ಟೊಂದು ಕೊಬ್ಬರಿ ಇದೆ ಅಂತ. ಈ ಕೊಬ್ಬರಿನೆಲ್ಲ ತೆಗೆದುಬಿಟ್ಟು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿದ್ದು. ಸೊ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಮನೆಯವರು ಮರ್ತ್ಕೊಂಡ್ಬಿಟ್ಟಿದ್ದಾರೆ ಫ್ರಿಡ್ಜಲ್ಲಿ ಕೊಬ್ಬರಿ ಇದೆ ಅಂತ ಅನ್ನೋದನ್ನು. ಸುಮ್ಮನೆ ಟೆನ್ಷನ್ ತೊಗೊಂಡ್ವಿ ಎಲ್ಲ. ಅಯ್ಯೋ ಬೂಸ ಬಂದಿದೆಯಲ್ಲ, ಇಷ್ಟೊಂದು ಕೊಬ್ಬರಿ ಹಾಳಾಗಿದೆಯಲ್ಲ, ಇರೋದೇ ಇಷ್ಟಲ್ಲ, ಹೆಂಗೆ ಮಾಡೋದು ಏನು ಮಾಡೋದು ಅಂತ ಎಲ್ಲ ಇಬ್ಬರು ಫುಲ್ ಟೆನ್ಷನ್ ತೊಗೊಂಡು ಹೆಂಗೋ ಆಗುತ್ತೆ ಬಿಡೋದ್ಲಾಗಿ. ಈ ಸಲ ಕೊರೋನಾ ಇರೋದ್ರಿಂದ ಜಾಸ್ತಿ ಮನೆಗೆ ಏನು ಹೇಳ್ಬಿರಕ್ಕೆ ಹೋಗಲ್ವಲ್ಲ ಅಂತ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಇಷ್ಟೊಂದು ಕೊಬ್ಬರಿ ಫ್ರಿಡ್ಜಲ್ಲಿ ಇರೋದು ನೋಡಿಬಿಟ್ಟು ನಾವೆಷ್ಟು ಫೂಲಿಶ್ ಅಂತ ಅನ್ನಿಸ್ಬಿಡ್ತು. ಇಬ್ಬರಿಗೂ ಫ್ಲ್ಯಾಶ್ ಆಗಿಲ್ಲ. ಅವರು ನೆನಪಿಸ್ಕೊಂಡಿಲ್ಲ ಫ್ರಿಡ್ಜಲ್ಲಿರೋದು, ನಾನು ನೆನಪಿಸ್ಕೊಂಡಿಲ್ಲ. ಆಚೆ ಇಟ್ಟರೆ ಕೌಟ ಆಗ್ಬಿಡ್ಬೋದೇನೋ ಅಂತ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ವಿ. ಸೊ ಇಬ್ಬರಿಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ವಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ನೋಡಿದ್ಮೇಲೆ ಕಂಕ್ಲಲ್ಲಿ ಮಗ ಹಿಡ್ಕೊಂಡು ಊರೆಲ್ಲ ಹುಡ್ಕೊಂಡು ಬಂದ್ವಲ್ಲ ಅಂತ ನಾವೇ ತಲೆ ಮೇಲೆ ತಟ್ಕೊಂಡ್ವಿ. ಸೊ ನಿಮಗೂ ತುಂಬ ಸಲ ಈ ಥರ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಇದೇ ಥರ ಆಗಿದ್ರೆ ಅಂದರೆ ಏನೇನಾದರೂ ಒಂದು ಕಡೆ ಇಟ್ಬಿಟ್ಟಿರ್ತೀವಿ, ಅದನ್ನು ಮತ್ತೆ ಎಲ್ಲೆಲ್ಲೋ ಹುಡ್ಕೊಂಡು ಬರ್ತೀವಿ, ಅಥವಾ ಯಾರ ಮನೆಗೋ ಹೋಗಿ ಇಸ್ಕೊಂಡು ಕೇಳ್ಕೊಂಡು ತೊಗೊಂಡು ಬಂದಿರ್ತೀವಿ. ಈ ಥರ ತುಂಬ ಸಲ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಇದೇ ಥರ ಒಂದು ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಸ್ ಅಂತ ಹಾಕಿ. ಇಲ್ಲ ಅಂದರೆ ನಿಮ್ಗೇನು ಅನುಭವ ಆಯಿತು ಅದನ್ನು ನನ್ನ ಜೊತೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ಕೊಬೋದು. ಹಾಗೆ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದೆ. ಏನಪ್ಪ ಕ್ವಶನ್ ಅಂತ ಅಂದರೆ, ಗರ್ಭಿಣಿ ಸ್ತ್ರೀಯರು ಮರ ಕಡಿಯುವುದನ್ನು ಏಕೆ ನೋಡಬಾರದು ಅಂತ. ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಿದ ಕ್ವಶನ್, ಗರ್ಭಿಣಿ ಸ್ತ್ರೀಯರು ಮರವನ್ನು ಕಡಿಯಬೇಕಾದರೆ ಏಕೆ ನೋಡಬಾರದು. ಸೊ ಹಾವನ್ನು ನೋಡಬಾರ್ದು ಗರ್ಭಿಣಿ ಸ್ತ್ರೀಯರು ಅಂತಾರೆ ಅಲ್ವಾ. ಹಾಗೆ ನಮ್ಮ ಹಿರಿಕರು ಮರ ಕಡಿಬೇಕಾದ್ರೆ ಮರ ಕಡಿಯೋದನ್ನ ನೋಡಬಾರ್ದು ಅಂತ ಒಂದು ಸಂಪ್ರದಾಯವನ್ನು ಮಾಡಿದ್ದಾರೆ. ಯಾಕೆ ಸಂಪ್ರದಾಯವನ್ನು ಮಾಡಿದ್ದಾರೆ ಅಂತ ಅಂದರೆ, ಮರವನ್ನು ಕಡಿಬೇಕಾದ್ರೆ ಗರ್ಭಿಣಿ ಸ್ತ್ರೀಯರು ಅದನ್ನು ನೋಡುವಾಗ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಸೊ ಸುತ್ತ ಜನ ನಿಂತಿರ್ತಾರೆ, ಮರ ಕಡಿತಾ ಇರ್ತಾರೆ. ಸೊ ಆ ಮರ ಕಡಿಯೋ ಮೇಲೆ ಎಲ್ಲಿ ಬಿದ್ದುಬಿಡುತ್ತೋ ಮರ, ಈ ಥರದ ಒಂದು ಆತಂಕ ಇರುತ್ತೆ. ಹಾಗೆ ಆ ಮರ ಕಡಿದಾಗ ಅದು ಬೀಳ್ಬೇಕಾದ್ರೆ ಅವ್ರು ಅಲ್ಲೇ ಸುತ್ತಮುತ್ತ ಇದ್ರೆ ಗರ್ಭಿಣಿ ಸ್ತ್ರೀ ಆದ್ರಿಂದ ಅವ್ರಿಗೆ ಓಡೋಗೋಕ್ಕೂ ಆಗಲ್ಲ. ಸೊ ಇದೊಂದು ಕಾರಣ. ಜೊತೆಗೆ ಮರವನ್ನು ಕಡ್ದಾಗ ಅದು ಭೂಮಿ ಮೇಲೆ ಬೀಳುತ್ತಲ್ವ, ನೆಲಕ್ಕೆ ಬಿದ್ದಾಗ ಅದು ಜೋರಾಗಿ ಸೌಂಡ್ ಆಗುತ್ತೆ. ಆ ಸೌಂಡು ಮಗುವಿನ ಹೃದಯದ ಮೇಲೆ ಹಾಗೆ ಮಗುವಿನ ಬುದ್ಧಿ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಮಗು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಗರ್ಭಿಣಿ ಸ್ತ್ರೀ ಅಂತ ಒಂದು ಸಮಯದಲ್ಲಿ ಆ ಒಂದು ಸಿಚುವೇಶನ್ನ ನೋಡೋದ್ರಿಂದ ದಿಗ್ಭ್ರಾಂತಿಗೆ ಒಳಗಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ದಿಗ್ಭ್ರಾಂತಿಗೆ ಒಳಗಾದಾಗ ಇದು ಶಾಶ್ವತವಾಗಿ ಗರ್ಭಿಣಿ ಸ್ತ್ರೀ ಮೇಲೆ ಹಾಗೆ ಮಗುವಿನ ಮೇಲೆ ಪ್ರಭಾವ ಬೀರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಗರ್ಭಿಣಿ ಸ್ತ್ರೀ ಯಾವಾಗಲೂ ಸೂಕ್ಷ್ಮ ಮನಸ್ಸಿನಿಂದ ಕೂಡಿರೋದ್ರಿಂದ ಆಕೆ ಯಾವಾಗಲೂ ಶಾಂತವಾಗಿರಬೇಕು. ಆಕೆ ಮನಸ್ಸು ಕೂಡ ಶಾಂತವಾಗಿರಬೇಕು. ಆತಂಕಕ್ಕೆ ಒಳಗಾದಾಗ BP ಕೂಡ ಜಾಸ್ತಿ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಕಾರಣದಿಂದ ನಮ್ಮ ಹಿರಿಕರು ಗರ್ಭಿಣಿ ಸ್ತ್ರೀ ಯಾವಾಗಲೂ ಮರವನ್ನು ಕಡಿಬೇಕಾದ್ರೆ ಅದನ್ನು ಗರ್ಭಿಣಿ ಸ್ತ್ರೀ ನೋಡಬಾರ್ದು ಅನ್ನೋ ಒಂದು ಸಂಪ್ರದಾಯವನ್ನು ಮಾಡಿದ್ದಾರೆ. ಸೊ ನಮಗೆ ಗೊತ್ತಿಲ್ಲದೇ ನಮ್ಮ ಹಿರಿಕರು ಏನೋ ಒಂದು ಸಂಪ್ರದಾಯವನ್ನು ಆಚಾರ ವಿಚಾರವನ್ನು ಮಾಡಿದ್ದಾರೆ. ಅದನ್ನು ನಾವು ಅಲ್ಲಗಳೆಯೋದು ಬೇಡ. ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಸೈಂಟಿಫಿಕ್ ಹಿನ್ನೆಲೆ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಅದನ್ನು ನಾವು ಆಚರಿಸೋಣ, ಪಾಲಿಸೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಮೇಲೆ ಪ್ರೆಸ್ ಮಾಡಿದಾಗ ಹಾಲ್ ಅಂತ ಬರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಹೊಸ ವಿಚಾರದ ಜೊತೆಗೆ ಹೊಸ ಆಲೋಚನೆ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.